ನೈಋತ್ಯ ವಲಯ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಥುರ್ ಅವರು ಕಡಬ ತಾಲೂಕಿನ ನೆಟ್ಟಣದ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದರು. ಈ ನಡುವೆ ಅಧಿಕಾರಿಗಳು ಸಮರ್ಪಕವಾಗಿ ಕಾಮಗಾರಿ ಪರಿಶೀಲನೆ ನಡೆಸದೆ ತೆರಳಿದ್ರು ಎನ್ನುವ ಆರೋಪ ವ್ಯಕ್ತವಾಗಿದೆ. ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಥುರ್ ಅವರು ಪರಿಶೀಲನಾ ವಿಶೇಷ ರೈಲಿನ ಮೂಲಕ ಮಂಗಳವಾರ ಮಧ್ಯಾಹ್ನ 12ರ ವೇಳೆಗೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಆಗಮಿಸಿದರು. ರೈಲಿನಿಂದ ಇಳಿದ ಅವರು 2ನೇ ಪ್ಲಾಟ್ಫಾರ್ಮ್ನಲ್ಲಿ ಸ್ವಲ್ಪ ಹೊತ್ತು ಪರಿಶೀಲನೆ ನಡೆಸಿದರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ರೈಲು ನಿಲ್ದಾಣದಿಂದ ಇಲಾಖಾ ವಾಹನದಲ್ಲಿ ಕೆಲ ಅಧಿಕಾರಿಗಳ ಜೊತೆ ಹೊರಗೆ ತೆರಳಿದ್ರು. ಬಳಿಕ ಸುಮಾರು 1:15ರ ವೇಳೆಗೆ ಮತ್ತೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಆಗಮಿಸಿ ರೈಲು ನಿಲ್ದಾಣದ ಪಾರ್ಕಿಂಗ್ ಕಾಮಗಾರಿಯನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಕೆಲ ಮಾಹಿತಿ ಪಡೆದರು. ಬಳಿಕ ಅವರು ಅಧಿಕಾರಿಗಳ ಜೊತೆಗೆ ಪಾದಾಚಾರಿ ಮೇಲ್ಸೇತುವೆಯ ಮೂಲಕ 2ನೇ ಪ್ಲಾಟ್ಫಾರ್ಮ್ಗೆ ತೆರಳಿ ತಾವು ಆಗಮಿಸಿದ್ದ ರೈಲಿನ ಒಳಗೆ ಹೋಗಿದ್ದಾರೆ. ಬಳಿಕ ರೈಲಿನಲ್ಲೇ ವಿವಿಧ ಅಧಿಕಾರಿಗಳ ಜೊತೆಗಿದ್ರು. ಮಧ್ಯಾಹ್ನ ಸುಮಾರು 2:30ರ ವೇಳೆ ರೈಲು ಸಕಲೇಶಪುರ ಕಡೆಗೆ ತೆರಳಿದೆ. ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ಜನರಲ್ ಮ್ಯಾನೇಜರ್ ಅವರಲ್ಲಿ ಮಾಧ್ಯಮದವರು ಪ್ರತಿಕ್ರಿಯೆಗಾಗಿ ಮಾತನಾಡಿಸಿದ ವೇಳೆ, ನಾನು ಹೊಸದಾಗಿ ಬಂದಿದ್ದೇನೆ, ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡುತ್ತೇನೆ ಎಂದಿದ್ರು. ಆದರೆ ಬಳಿಕ ಮಾಧ್ಯಮದವರಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಿಂದ ತೆರಳಿದ್ದಾರೆ. ರೈಲ್ವೆ ಇಲಾಖೆಯ ವಿವಿಧ ಅಧಿಕಾರಿಗಳು, ಸಿಬ್ಬಂದಿಗಳು, ರಕ್ಷಣಾ ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳು, ಕಾಮಗಾರಿ ನಿರ್ವಹಿಸುವ ತಂಡದವರು ಜೊತೆಗಿದ್ದರು. ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಅಮೃತ ಭಾರತ್ ಯೋಜನೆಯಡಿ 22.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಡಿಸೆಂಬರ್ನಲ್ಲಿ ಮುಗಿಯಬೇಕಿತ್ತು, ಆದರೆ ಮಾರ್ಚ್ಗೆ ಮುಗಿಸುತ್ತೇವೆ ಎಂದಿದ್ರು. ಆದರೂ ಕಾಮಗಾರಿ ವೇಗ ಪಡೆದಿಲ್ಲ. ಇಲ್ಲಿ ಕಾಮಗಾರಿಯ ಗುಣಮಟ್ಟದಲ್ಲಿ ಲೋಪ ಆಗಿರುವುದು, ಕಳಪೆ ಕಾಮಗಾರಿ ಶಂಕೆಯಿದೆ. ಈ ಬಗ್ಗೆ ಇಲ್ಲಿಗೆ ಆಗಮಿಸುವ ಅಧಿಕಾರಿಗಳಿಗೆ ಮಾಹಿತಿ ನೀಡೋಣ ಎಂದರೆ ಅವರು ಕೂಡ ಇಲ್ಲಿ ಕಾಟಾಚಾರಕ್ಕೆ ಭೇಟಿ ನೀಡಿದಂತಿದೆ. ಯಾವುದೇ ಕಾಮಗಾರಿಯನ್ನು ಸಮರ್ಪಕವಾಗಿ ಪರಿಶೀಲನೆ ನಡೆಸದೆ ಹೋಗುವುದಾದರೆ ಯಾಕೆ ಬರುವುದು ಎಂದು ನೆಟ್ಟಣ ರೈಲ್ವೆ ಬಳಕೆದಾರರ ಸಂಘದ ಪ್ರಸಾದ್ ನೆಟ್ಟಣ ಮಾಧ್ಯಮದವರೊಂದಿಗೆ ಅಸಮಾಧಾನ ಹೊರಹಾಕಿದ್ರು. ನೀವು ಅಲ್ಲಿ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಏನು ಕುಂದುಕೊರತೆ ಉಂಟು, ಸಾರ್ವಜನಿಕರಲ್ಲಿ ಭೇಟಿಯಾಗಿ ಅಲ್ಲಿ ಕುಂದುಕೊರತೆ ಏನು ಅಂತ ಕೇಳಿ ಅದಕ್ಕೆ ಪರಿಹಾರ ಹುಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ಮುಖಾಂತರ ಇವತ್ತು GM ಇನ್ಸ್ಪೆಕ್ಷನ್ ಉಂಟು ಅಂತ ಹೇಳಿದ್ರು. ನಾವು ಎಲ್ಲಾ ವರ್ಷವೂ ಇಲ್ಲಿ GMಗಳು ಬರ್ತಾರೆ, 2 ತಿಂಗಳು 3 ತಿಂಗಳು ಬರ್ತಾರೆ. ಬಂದು ಅವರ ಕಾಟಾಚಾರಕ್ಕೆ ಬರ್ತಾರೆ, ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗೋದು, ಹಾಗೆ ರಿಟರ್ನ್ ಹೋಗೋದು. ಇಲ್ಲಿ ಬಂದು ಇಲ್ಲಿ ಏನು ಕೆಲಸ ಆಗಿದೆ, ಅಲ್ಲಿ ಎಷ್ಟು ಡೆವಲಪ್ ಆಗಿದೆ, ಇಲ್ಲಿ ಏನು ಕೆಲಸ ನಡಿಬೇಕು, ಪಬ್ಲಿಕ್ ಏನು ಆಗಬೇಕು, ಅದನ್ನು ಯಾವುದನ್ನು ಕೇಳುದಿಲ್ಲ. ಕೇಳಲಿಕ್ಕೆ ಇಲ್ಲಿ ರೈಲ್ವೆ ಅಧಿಕಾರಿಗಳು ಅವರನ್ನು ನಮ್ಮ ಹತ್ರ ಪಬ್ಲಿಕ್ ಆಗಲಿ ಮೀಡಿಯಾದವರನ್ನಾಗಲಿ ಮೀಟ್ ಆಗ್ಲಿಕ್ಕೆ ಬಿಡುದಿಲ್ಲ. ಮೀಟ್ ಆದ್ರೆ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಮೀಡಿಯಾದವರನ್ನು ಬಿಡುದಿಲ್ಲ, ನಮ್ಮಂತ ಪಬ್ಲಿಕ್ನವ್ರನ್ನ ಕೇಳೋರನ್ನು ಕೂಡ ಅವ್ರು ಕೇಳಲಿಕ್ಕೆ ಬಿಡುದಿಲ್ಲ. ಅಂದ್ರೆ ಇಲ್ಲಿ ಬರುವವರು ಯಾವ ಅಧಿಕಾರಿ ಬಂದ್ರು ಬರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಊಟ ಮಾಡ್ತಾರೆ, ರಿಟರ್ನ್ ಹೋಗ್ತಾರೆ. ಅದಕ್ಕೆ ಇಷ್ಟು ಫಂಡ್ ಅಂತ ಹೇಳಿ ಇರ್ತದೆ, ಅದನ್ನು ಕ್ಲೈಮ್ ಮಾಡ್ತಾರೆ, ಅವರಷ್ಟಕ್ಕೆ ಕೂತ್ಕೊಳ್ತಾರೆ. ಇದು ಇಲ್ಲಿ ನಡೀತಾ ಇರೋ ಕೆಲಸ. ನಾವು ಮೀಟರ್ ಗೇಜ್ ಇರುವಾಗಿಂದ ನಮ್ಮ ಈ ರೈಲ್ವೆ ಸ್ಟೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿ ಇಲ್ಲಿ ಒಂದು ರೈಲು ಬರುವಾಗ 2,000 ಜನ. ಈ ವೇಳೆ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಸೈಯದ್ ಮೀರಾ ಸಾಹೇಬ್ ಮಾತನಾಡಿ, ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ GM ಭೇಟಿ ನೀಡಿರುವುದು ನಿರಾಸೆಯಾಗಿದೆ. ಇಲ್ಲಿನ ಅಭಿವೃದ್ಧಿಗಳು, ಅವ್ಯವಸ್ಥೆ ಬಗ್ಗೆ ಈ ಮೊದಲೇ ಸಂಬಂಧಿಸಿದವರಿಗೆ ತಿಳಿಸಲಾಗಿದೆ. ಅಧಿಕಾರಿಗಳು ಪರಿಶೀಲನೆ ನಡೆಸಲು ಬಂದರೂ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಸುಮ್ಮನೆ ಸರ್ಕಾರದ ಹಣ ಖರ್ಚು ಮಾಡುತ್ತಿದ್ದಾರೆ. ಈ ಬಗ್ಗೆ ರೈಲ್ವೆ ಸಚಿವರ ಗಮನಕ್ಕೆ ತರಲಾಗುವುದು ಎಂದರು. ಮೈಸೂರು MD ಅವರು ಬರೋದು, ಇಲ್ಲಿ ಇನ್ಸ್ಪೆಕ್ಷನ್ ಮಾಡೋದು, ಜನರ ಕುಂದುಕೊರತೆಯನ್ನು ತಿಳ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತಿತ್ತು. ಯಾವ ಕಾರಣಕ್ಕೆ ಅಂತ ಹೇಳಿಲ್ಲ, ಬಂದಿದ್ದಾರೆ, ಹೋಗಿದ್ದಾರೆ. ಜನರ ಒಟ್ಟಿಗೆ ಬೆರೆಯುವಂಥ ಕೆಲಸ ಅವರು ಮಾಡಲಿಲ್ಲ. ಈ ಹಿಂದೆ ಪಾರ್ಲಿಮೆಂಟ್ ಸದಸ್ಯರು ಹೇಳಿದರು, ಶಾಸಕರು ಹೇಳಿದರು, ಊರವರು ನಮ್ಮ ರೈಲ್ವೆ ಹೋರಾಟದವರ ಹಲವಾರು ಮನವಿಗಳು ನೀಡಿದ್ದೇವೆ. ಇಲ್ಲಿ ಅವ್ಯವಸ್ಥೆ ಬಗ್ಗೆ ಸರಿಯಾದ ಲ್ಯಾಟ್ರಿನ್ ಇಲ್ಲ, ಕೂಗುವಂಥ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಪದ್ಧತಿ ಕೂಡ ಇಲ್ಲ. ಅದು ಅಲ್ಲದೆ ಕ್ಯಾಂಟೀನ್ಗಳಿತ್ತು, ಅದು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯಿಲ್ಲ. ಜನರಿಗೆ ತೊಂದರೆ ಆಗಿದೆ. ಮೂಲಭೂತ ಸೌಕರ್ಯ ಇಲ್ಲ, ಬಸ್ ಸೌಕರ್ಯ ಇಲ್ಲ, ವಾಹನ ಸೌಕರ್ಯ ಕೂಡ ಕಡಿಮೆ ಆಗಿದೆ. ಮನವಿಯನ್ನು ಹಿಂದಿಂದ ಕೊಟ್ಟಿದ್ದೇವೆ. ಆದರೆ ಅದನ್ನು ಪರಿಶೀಲನೆ ಬರ್ತಂದರೆ ನಾವೆಲ್ಲ ಬಂದಿದ್ದೀರಿ, ನಾವು ಪತ್ರಿಕಾ ಪ್ರತಿನಿಧಿಗಳು ಬಂದಿದ್ದೀರಿ. ಆದರೆ ಪತ್ರಿಕೆಯವರಿಗೂ ಜಾಬ್ ಕೊಡ್ತಕ್ಕಂಥ ಕೆಲಸ ಅವರಲ್ಲಿ ಮಾಡೋದಿಲ್ಲ.
ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸುವುದಿಲ್ಲ. ಕಾಟಾಚಾರಕ್ಕೆ ಬರ್ತಾರೆ. ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ಅಭಿವೃದ್ಧಿ ಕೆಲಸಗಳು ನಿಧಾನವಾಗಿ ಅವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಅಧಿಕಾರಿಗಳು ಭೇಟಿ ನೀಡುವ ಹಿಂದಿನ ದಿನ ಕಾಮಗಾರಿಗಳಿಗೆ ಚುರುಕು ಮುಟ್ಟಿಸುವ ಕೆಲಸ ಇಲ್ಲಿ ನಡೆಯುತ್ತಿದೆ. ಉನ್ನತ ಅಧಿಕಾರಿಗಳು ಬಂದರೂ ಅವರು ಸಮರ್ಪಕವಾಗಿ ಕಾಮಗಾರಿ ಪರಿಶೀಲನೆ ನಡೆಸದೆ ಸಾರ್ವಜನಿಕರ ಅಹವಾಲು ಆಲಿಸದೆ ತೆರಳುತ್ತಿರುವುದು ಬೇಸರದ ಸಂಗತಿ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ದಿವಾಕರ್ ಎಂ, V4 ನ್ಯೂಸ್, ಕಡಬ. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ಖುಷಿ ಆಪುಂಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ